ಶಿಕ್ಷಕರು ಅಥವಾ ಶಾಲೆಯ ಯಾವುದೇ ಸಿಬ್ಬಂದಿಗಳು ಇಲ್ಲದೆ 7ನೇ ತರಗತಿಯ ಮಕ್ಕಳನ್ನು ಟೆಂಪೋದಲ್ಲಿ ಕಳುಹಿಸಿದ್ದೂ ಅಲ್ಲದೆ ಅವರಿಂದ ಕ್ರೀಡಾ ಸಾಮಗ್ರಿಗಳನ್ನು ಲೋಡ್ ಮಾಡಿಸಲಾಗಿದೆ. ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಈ ದೃಶ್ಯ ಕಂಡುಬಂದಿದ್ದು, ಉಚ್ಚಿಲಗುಡ್ಡೆ ಸೋಮೇಶ್ವರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಲೋಡಿಂಗ್ ಕೆಲಸ ಮಾಡಿಸಲಾಗಿದೆ. 8 ಮಕ್ಕಳನ್ನು ಟೆಂಪೋದ ಹಿಂಬದಿಯಲ್ಲಿ ಕೂರಿಸಿ ಮಂಗಳ ಸ್ಟೇಡಿಯಂಗೆ ಕರೆತರಲಾಗಿದ್ದು, ಬಳಿಕ ಅವರ ಮೂಲಕ ಹರ್ಡಲ್ಸ್ನ ಸ್ಟ್ಯಾಂಡ್ಗಳನ್ನು ಲೋಡ್ ಮಾಡಿಸಲಾಗಿದೆ. ಕನಿಷ್ಠ ಶಾಲೆಯ ಯಾವೊಬ್ಬ ಸಿಬ್ಬಂದಿಯೂ ಮಕ್ಕಳ ಜೊತೆ ಇಲ್ಲದೇ ಇರೋದು ಆತಂಕಕಾರಿ ವಿಚಾರವಾಗಿದ್ದು, ಶಾಲೆ ಕಲಿಯಲು ಬಂದ ಮಕ್ಕಳಲ್ಲಿ ಈ ಕೆಲಸ ಮಾಡಿಸಿದ್ದು ಇನ್ನೊಂದು ಅಪರಾಧವಾಗಿದೆ. ಶಾಲಾ ಅವಧಿಯಲ್ಲಿ ಮಕ್ಕಳನ್ನು ಹೀಗೆ ಬಳಸಿಕೊಂಡಿರುವ ಬಗ್ಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯವರು ಉತ್ತರಿಸಬೇಕಾಗಿದೆ.